ತುಳುನಾಡಿನ ಕೊರಗಜ್ಜ ಸ್ವಾಮಿ ಮತ್ತೊಮ್ಮೆ ತನ್ನ ಕಾರಣಿಕವನ್ನ ತೋರಿಸಿಕೊಟ್ಟಿದೆ. ನಂಬಿದವರನ್ನ ಹರಸಿ ಇಷ್ಟಾರ್ಥಗಳನ್ನ ಈಡೇರಿಸುವ ಕೊರಗಜ್ಜ ಆರಿ ಹೋಗುತ್ತಿದ್ದ ಕುಟುಂಬವೊಂದರ ನಂದಾದೀಪವನ್ನ ಬೆಳಗಿಸಿಕೊಟ್ಟಿರುವ ಅಪರೂಪದ ಘಟನೆಗೆ ತುಳುನಾಡು ಸಾಕ್ಷಿಯಾಗಿದೆ. 4 ತಿಂಗಳ ಹಸುಗೂಸೊಂದು ಕೊರಗಜ್ಜನ ಕೃಪೆಯಿಂದ ಸಾವನ್ನೇ ಗೆದ್ದು ಬಂದಿದೆ. ಹೌದು, ಸಾಗರ ಮೂಲದ ಪುಟ್ಟ ಹೆಣ್ಣು ಮಗುವಿಗೆ ವಿಪರೀತ ಜ್ವರ ಕಂಡು ಬಂದಿತ್ತು. 2 ದಿನ ಕಳೆದರೂ ಜ್ವರ ಕಡಿಮೆಯಾಗದೆ ಮಗು ಅಳು ನಿಲ್ಲಿಸುತ್ತಿರಲಿಲ್ಲ. ಹೀಗಾಗಿ ಕುಂದಾಪುರದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ಮಗುವಿಗೆ ಪಿಟ್ಸ್ ಇರುವುದಾಗಿಯೂ ಹೆಚ್ಚಿನ ಚಿಕಿತ್ಸೆಗೆ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಐಸಿಯುನಲ್ಲಿದ್ದ ಮಗುವಿನ ಆರೋಗ್ಯ ಚಿಂತಾಜನಕವಾಗಿತ್ತು. ಅಷ್ಟೇ ಅಲ್ಲ, ಪದೇ ಪದೇ ಮಗುವಿನ ಹೃದಯ ಸ್ತಬ್ಧವಾಗುತ್ತಿರುವ ಬಗ್ಗೆ ವೈದ್ಯರು ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಿದ್ರು. ವೈದ್ಯರು ಪ್ರಯತ್ನ ಮಾಡುವುದಾಗಿಯೂ ಭರವಸೆ ನೀಡಿದ್ರು. ಮಗುವಿನ ಪ್ರಾಣ ಉಳಿಯುವ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ರು. ಮಗುವಿನ ಪರಿಸ್ಥಿತಿ ಕಂಡ ಕುಟುಂಬಸ್ಥರು ಕಂಗಾಲಾಗಿ ಹೋಗಿದ್ರು. ಅಷ್ಟರಲ್ಲಿ ಆಸ್ಪತ್ರೆಯ ಬಳಿಯಿದ್ದ ಓರ್ವ ವ್ಯಕ್ತಿ ಕೊರಗಜ್ಜ ಕ್ಷೇತ್ರದಲ್ಲಿ ಪ್ರಾರ್ಥನೆ ಸಲ್ಲಿಸುವಂತೆ ಹೇಳಿದ ಹಿನ್ನೆಲೆಯಲ್ಲಿ ಮಗುವಿನ ಹೆತ್ತವರು ಇಂದ್ರಾಳಿಯ ಎಂಜಿಎಂ ಹಾಸ್ಟೆಲ್ ಬಳಿಯಿರುವ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಗಂಧ ಪ್ರಸಾದ ಪಡೆದು ತೆರಳಿದ್ರು. ಗಂಭೀರ ಸ್ಥಿತಿಯಲ್ಲಿದ್ದ ಪುಟ್ಟ ಕಂದಮ್ಮನ ಆರೋಗ್ಯ ದಿಢೀರಾಗಿ ಚೇತರಿಕೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು. ವೈದ್ಯರು ಕೂಡ ತಮ್ಮ ಕೈಲಾದ ಪ್ರಯತ್ನವನ್ನ ಮಾಡುವ ಮೂಲಕ 19 ದಿನಗಳಲ್ಲಿ ಮಗು ಆರೋಗ್ಯವಾಗಿ ಹೆತ್ತಮ್ಮಳ ಕೈ ಮತ್ತೆ ಬಂದು ಸೇರಿತು. 3 ದಿನದಿಂದ ಜೋರು ಒಳೋದೊಳೋದು ಒಂದೇ ಅಲ್ಲೆಲ್ಲ ತೋರಿಸ್ದವ ಎಂತ ಇಲ್ಲ ಅಂದ್ರೆ ಕಡೆಗೆ ಕುಂದಾಪುರ ಕರ್ಕೊಬಂದೆವು. ಕುಂದಾಪುರದಾಗೆ ಒಂದು 2 ಗಂಟೆ ರಾತ್ರಿವರೆಗೂ ಬಿಟ್ಕೊಂಡ್ರು. ಕಡೆಗೆ ಆಗಲ್ಲ ಅಂತೇಳಿ ಇಲ್ಲಿ ಕಳಿಸಿದ್ರು ಮಣಿಪಾಲಿಗೆ ಕಳಿಸಿದ್ರು. ಇಲ್ಲಿ ಕಷ್ಟ ಐತೆ ಅಂತೇಳಿ ಒಟ್ಟು ವಿಜಯವಾಡಿಗೆ ಅಡ್ಮಿಟ್ ಮಾಡ್ಕೊಂಡ್ರು. ಅವಾಗ ನಮ್ಮೂರಿಂದ ಒಬ್ಬರು ಬಂದಿದ್ರು. ಅಜ್ಜಿಗೆ ಹೇಳ್ಕೊಂಡು ಕಡಿಕೆ ಮತ್ತೆ ಕೇಳೋ ತನಕ ಎಂಥರೂ ಕಷ್ಟ ಐತೆ 3 ದಿನದವರೆಗೂ ಹೇಳೋಕ್ಕಾಗಲ್ಲ ಅಂದರು. ಕಡೆಗೆ ನನ್ನ ದೊಡ್ಡ ಮಗ ಬಂದು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರ ಮೇಲೆ ಅಜ್ಜಿನ ಜೊತೆಗಿಂದ ಮಗು ನಮ್ಮ ಕೈಲಿ ಐತೆ ಎಂಥರೂ ಕಷ್ಟ ಅಂತ ಹೇಳಿದ್ವಿ. ನಮ್ಮಲ್ಲಿ ಹೊತ್ತು ಕರೆದು ಎಲ್ಲ ಆಗಿತ್ತು. ಅಜ್ಜಿ ಇನ್ನು ಬುಡಕ್ಕೆ ಬಂದು ಹೋದ್ರ ಮೇಲೆ ನಮಗೆ ಮಗು ಮತ್ತು ನಮ್ಮ ಕೈ ಸಿಕ್ತು. ಅಜ್ಜಿ ಕೊಟ್ಟಿದ್ದ ಪ್ರಸಾದ ಅಂತ ಹೇಳಿ ದಿನಾನು ಮನೇಲಿ ಹೇಳ್ಕೊಂತೀವಿ. ಇವತ್ತಿಗೆ 19 ದಿನ 4 ತಿಂಗಳು ಮಗು 3 ದಿನದಿಂದ ತುಂಬ ಜ್ವರ ಬರ್ತಾಯಿತ್ತು. ಬಿಟ್ಟು ಅಳ್ತಾನೆ ಇರ್ತಿದ್ಲು, ಅಳು ನಿಲ್ಲಿಸ್ತಾನೆ ಇಲ್ಲ. ಕಡೆಗೆ ಆಸ್ಪತ್ರೆ ಕರ್ಕೊಂಬಂದರೆ ಅಲ್ಲಿ ಆಗಲ್ಲ ಅಂತ ಅಂದರು. ಕುಂದಾಪುರ ಆಸ್ಪತ್ರೆಯಲ್ಲಿ ಅಲ್ಲಿಂದ ಮಣಿಪಾಲ್ ಕಳಿಸಿದ್ರು. ಅಲ್ಲಿ ಕಳಿಸಿದ್ರೆ ಯಾರೂ ಆಗಲ್ಲ ಅಂತ ಅಂದರು. ನೋಡಿಬಿಟ್ಟು ಫಿಟ್ಸ್ ಇದೆ, ಮಗು ಕಷ್ಟ ಇದೆ, ಹಾರ್ಟ್ ನಿಂತೋಗುತ್ತೆ, ಪದೇ ನಿಂತೋಗುತ್ತೆ, ಮಗು ಬದುಕೋದೇ ಇಲ್ಲ ಅಂತ ಅಂದರು. ಕಡೆಗೆ ಐಸಿಯಲ್ಲಿ ಇಟ್ಟರು 9 ದಿನ ಇಟ್ಟು ಇವಾಗ ನಿಮ್ಮ ಜೊತೆ ಇದೆ ಮಗು. ಇವಾಗ ನಮ್ಮ ಜೊತೆ ಇದ್ದಾಳೆ. ಇದಕ್ಕೆಲ್ಲ ಕಾರಣ ಅಜ್ಜ. ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರಿ. ಇಲ್ಲಿಗೆ ಬಂದು ದೇವ್ರ ಪ್ರಾರ್ಥನೆ ಮಾಡ್ಕೊಂಡು ಹೋದ್ಮೇಲೆ ಚೆನ್ನಾಗಿದ್ದಾರೆ. ಹೃದಯ ಬಡಿತವೇ ನಿಂತು ಹೋಯಿತು ಎಂದಿದ್ದ ಮಗ ಮತ್ತೆ ಕಿಲಕಿಲ ನಗುತ್ತಿರುವುದನ್ನ ಕಂಡ ಕುಟುಂಬಸ್ಥರ ಸಂತೋಷ ಮುಗಿಲು ಮುಟ್ಟಿತ್ತು. ಇದಕ್ಕೆಲ್ಲ ಕಾರಣ ನಂಬಿದ ಕೊರಗಜ್ಜೆ ಎನ್ನುವುದು ಕುಟುಂಬಸ್ಥರ ನಂಬಿಕೆ. ಹೀಗಾಗಿ ಆಸ್ಪತ್ರೆಯಿಂದ ನೇರವಾಗಿ ಇಂದ್ರಾಳಿ ಬಳಿಯ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದು ಮಗುವನ್ನ ಕೊರಗಜ್ಜ ಸ್ವಾಮಿಯ ಮುಂದಿಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿ ಗಂಧ ಪ್ರಸಾದವನ್ನ ಪಡೆದುಕೊಂಡ್ರು. ಬದುಕಿರುವವರೆಗೂ ಈ ಮಗು ಕೊರಗಜ್ಜನ ಪ್ರಸಾದವೆಂದೇ ನಂಬಿ ಬದುಕುತ್ತೇವೆ ಎಂದು ಹೇಳುತ್ತಾ ಆನಂದ ಬಾಷ್ಪಗಳೊಂದಿಗೆ ತನ್ನೂರಿಗೆ ತೆರಳಿದ್ರು. ತುಳುನಾಡಿನ ಕಾರಣಿಕದ ದೈವ ಕೊರಗಜ್ಜ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಕಾರಣಿಕತೆಯನ್ನ ತೋರಿಸಿ ಕೊಡುತ್ತಿರುತ್ತಾನೆ ಎನ್ನುವುದಕ್ಕೆ ಇದು ಮತ್ತೊಂದು ಸಾಕ್ಷಿ. ಇಂದ್ರಾಳಿ ಬಳಿ ಇರುವ ಕ್ಷೇತ್ರದಲ್ಲಿ ಇಂತಹ 10 ಪವಾಡಗಳು ನಡೆಯುತ್ತಿರುತ್ತವೆ. ಇದೊಂದು ಉದಾಹರಣೆಯಷ್ಟೇ. ಉಡುಪಿ
ಇಂದ ಒಂದು 3 ಕಿಲೋಮೀಟರ್ ದೂರ ಇರುವಂಥ ಈ ದಿವ್ಯ ಸನ್ನಿಧಾನ ಕೊಲ್ಲೂರು ಮೂಕಾಂಬಿಕೆ ದುರ್ಗಾ ಪರಮೇಶ್ವರಿಯ ಪರಮವಾದಂಥ ಈ ಸನ್ನಿಧಾನದಲ್ಲಿ ಈಗ ಒಂದು ಮಗುವಿನ ವಿಚಾರವಾಗಿ ಬಂದಂಥ ಸಂಸಾರ ಅಮಾವಾಸ್ಯೆ ದಿವಸ ಬಂದು ಕಣ್ಣೀರಿಡ್ತಾ ವೈದ್ಯರು ಆಗುವುದಿಲ್ಲ ಅನ್ನೋಂಥ 3-4 ತಿಂಗಳಿನ ಮಗು ನಮ್ಮ ಕೈ ಬಿಟ್ಟು ಹೋಗ್ತದೆ ಅನ್ನುವಂಥದ್ದು ಯೋಚನೆ ಮಾಡಿ ಕೂಗಲಿಕ್ಕೆ ಶುರು ಮಾಡಿದಂಥ ಹೊತ್ತಲ್ಲಿ ಅಜ್ಜನನ್ನು ಮತ್ತು ಕೊಲ್ಲೂರು ತಾಯಿಯನ್ನು ಮುಂದಿಟ್ಟುಕೊಂಡು ಕೊಟ್ಟಂಥ ಗಂಧ ಪ್ರಸಾದ ಅವರ ಪಾಲಿನ ನಂದಿ ಹೋಗುವಂಥ ಬೆಳಕನ್ನು ಬೆಳಗಿಸಿ ಇವತ್ತಿನ ದಿವಸಕ್ಕೆ ಇಲ್ಲಿಗೆ ಸನ್ನಿಧಾನಕ್ಕೆ ಬಂದಿದ್ದಾರೆ. ಇಂಥದ್ದು ನಮ್ಮ ಈ ಕೊರಗಜ್ಜ ಮತ್ತು ತಾಯಿ ಮೂಕಾಂಬಿಕೆ ಹಲವಾರು ಕಾರಣಿಕವನ್ನು ಈ ಸನ್ನಿಧಾನದಲ್ಲಿ ಮಾಡಿಸಿದ್ದಾರೆ. ಅದೇ ರೀತಿ ನಮ್ಮ ಕೈಯಿಂದಲೂ ಕೂಡ ಈ ಜಾಗವನ್ನು ಬಿಟ್ಟು ಪರ ಜಾಗಕ್ಕೆ ಕಳಿಸಿ ಹಲವಾರು ಭಕ್ತರ ಪಾಪವನ್ನು ಪರಿಹಾರ ಮಾಡ್ಕೊಂಡು ಬರ್ತಿದ್ದಾರೆ. ಇವತ್ತು ಎಲ್ಲರೂ ಕೊರಗಜ್ಜ ಅಂತ ಕರಿಬೇಕಾದ್ರೆ ಪೇಟೆ ಬಿಟ್ಟು ಬೊಬ್ಬುಸ್ವಾಮಿ ಕ್ಷೇತ್ರದಲ್ಲಿ ಬೊಬ್ಬುಸ್ವಾಮಿಯ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಜ್ಜನನ್ನು ಎಬ್ಬಿಸಿದಂಥ ಕಾರ್ಯಭಾಗ ಮಾಡಿದ್ರಿಂದ ಎಲ್ಲರಿಗೂ ಇವತ್ತು ಕೊರಗಜ್ಜನ ಗುರ್ತಾಗಿ ಅಜ್ಜನನ್ನು ನಂಬುತ್ತಿರುವಂಥ ಲೆಕ್ಕಾಚಾರ ಆಗಿದೆ. ಅದೇ ರೀತಿಯಲ್ಲಿ ಭಕ್ತರ ಪಾಪನು ಕೂಡ ಅಜ್ಜ ಪರಿಹಾರ ಮಾಡ್ತಾ ಇದ್ದಾನೆ. ಇನ್ನು ಮುಂದಕ್ಕೂ ಈ ನನ್ನ ಆರಾಧನೆಯಲ್ಲಿರುವಂಥ ಅಜ್ಜ ಹಲವಾರು ಜಾಗಕ್ಕೆ ಕಾಲು ಕೊಟ್ಟು ಕೀರ್ತಿಯನ್ನು ಲೆಕ್ಕಾಚಾರ ಮಾಡ್ಕೊಂಡು ಬಂದಿದ್ದಾನೆ. ಯಾರೂ ಭಕ್ತರು ಬಂದು ನಂಬಿಕೆ ಇಟ್ಟು ಅಜ್ಜ ನಮ್ಮನ್ನು ಕೈ ಬಿಡಬೇಡೆಂದು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಗೆ ಕಿವಿಗೊಟ್ಟು ಅವರ ಪಾಪವನ್ನು ಪರಿಹಾರ ಮಾಡಿ ಇಷ್ಟವನ್ನು ಸಿದ್ಧಿ ಮಾಡಿ ಕೊಡ್ತಾ ಕಪ್ಪು ಕರಿಗಂಧ ಬೊಬ್ಬುಸ್ವಾಮಿಯಿಂದ ಪಡೆದಂಥ ಆ ಗಂಧದ ಪರಿಮಳವನ್ನು ಸದಾ ಭಕ್ತರ ಪಾಲಿಗೆ ಅನುಗ್ರಹಿಸುತ್ತಿದ್ದಾನೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.